ಜನರಿಗೆ ವಂಚನೆ ಮಾಡುವ ಕಾರ್ಯದಲ್ಲಿ ಪರಸ್ಪರ ಸ್ಪರ್ಧಿಸುತ್ತಿರುವ ಎಡರಂಗ ಹಾಗೂ ಬಿಜೆಪಿ ಆಡಳಿತವನ್ನು ಅಂತ್ಯಗೊಳಿಸಲು ಕಾಂಗ್ರೆಸ್ ಹೋರಾಟಕ್ಕಿಳಿಯಲಿದೆ ಎಂದು ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಪಿಕೆ ಫೈಸಲ್ ಹೇಳಿದ್ದಾರೆ. ಬುಧವಾರ ಜನಾಂದೋಲನ ಯಾತ್ರೆಯ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸಲು ಹೊಸಂಗಡಿ ಗೇಟ್ವೇ ಆಡಿಟೋರಿಯಂನಲ್ಲಿ ನಡೆದ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಎಂಕೆ ಮೊಹಮ್ಮದ್ ಅಧ್ಯಕ್ಷತೆ ವಹಿಸಿದರು. ಕಾಸರಗೋಡು ಜಿಲ್ಲಾ ಉಸ್ತುವಾರಿ ಹೊಂದಿರುವ ಕೆಪಿಸಿಸಿ ಕಾರ್ಯದರ್ಶಿ ಅಡ್ವೊಕೇಟ್ ಸೈಮನ್ ಅಲೆಕ್ಸ್ ಮುಖ್ಯ ಭಾಷಣ ಮಾಡಿದರು. ಮಾಜಿ ಡಿಸಿಸಿ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾದ ಕೆಪಿ ಕುഞ്ഞിಕಣ್ಣನ್, ಮಾಜಿ ಡಿಸಿಸಿ ಅಧ್ಯಕ್ಷ ಹಾಕಿ ಕುನ್ನಿಲ್, ಕೆಪಿಸಿಸಿ ಕಾರ್ಯದರ್ಶಿ ನೀಲಕಂಠನ್ ಕೆ, ಡಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮಶೇಖರ್ ಜೆಎಸ್, ಸುಂದರ ಆರಿಕಾಡಿ, ಎಂಸಿ ಪ್ರಭಾಕರನ್, ವಾಸುದೇವನ್ ನಾಯರ್, ಪಂಚಾಯತ್ ಸದಸ್ಯರಾದ ಶ್ರೀಮತಿ ಸೀತಾ ಡಿ, ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷೆ ಶ್ರೀಮತಿ ಗೀತಾ ಬಂದ್ಯೋಡ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಶಾಂತಾ ಆರ್ ನಾಯಕ್, ನೇತಾರರಾದ ಇಕ್ಬಲ್ ಕಳಿಯೂರು, ಅರ್ಷಾದ್ ವರ್ಕಾಡಿ, ಬಾಬು ಬಂದ್ಯೋಡ್, ಮೊಹಮ್ಮದ್ ಮಜಲ್, ದಾಮೋದರ ಮಾಸ್ಟರ್, ಸತೀಶ್ ಅಡಪ್ಪ ಸಂಕಬೈಲ್ ಮತ್ತಿತರರು ಉಪಸ್ಥಿತರಿದ್ದರು. 3000 പ്രവർത്തകർ സോമശേഖരൻ ചെയർമാനായി ബ്ലോക്ക് പ്രസിഡന്റ് കൺവീനറായുള്ള കമ്മിറ്റി വളരെ വിപുലമായ സ്വാതന്ത്ര്യമുണ്ടാക്കി. മീഡിയ, അത് സോഷ്യൽ മീഡിയ, അതുപോലെ തന്നെ പബ്ലിസിറ്റിയുടെ കമ്മിറ്റിയുടെ ഒരു ചെയർമാനും കൺവീനറുമായി, അതുപോലെ തന്നെ അവിടെ തന്നെ വെഹിക്കിൾ കോർഡിനേഷന്റെ കമ്മിറ്റി ഉണ്ടാക്കി. അങ്ങനെ ഇവിടെയും ഒരു മുതിർന്ന നേതാവിനെ ഇവിടെ ഈ മഞ്ചേശ്വരം സ്വാഗത സംഘത്തിന്റെ ചെയർമാൻ